ಸುಳ್ಯ ತಾಲೂಕಿನ ನಾಲ್ಕೂರು ಗ್ರಾಮದ ನಡುಗಲ್ಲಿನ ಅಂಜೇರಿ ಮತ್ತು ಚಾರ್ಮತ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಂಕ್ರೀಟೀಕರಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿತು। ಈ ಕಾಂಕ್ರೀಟೀಕರಣಕ್ಕೆ ಶಾಸಕರ 10 ಲಕ್ಷ ರು ಮತ್ತು ಎಪಿಎಂಸಿ ಸದಸ್ಯರ 5 ಲಕ್ಷ ರು ಅನುದಾನ ಬಿಡುಗಡೆಗೊಂಡಿದ್ದು, ಗುದ್ದಲಿ ಪೂಜೆಯನ್ನ ಸುಳ್ಯ ತಾಲೂಕಿನ ಶಾಸಕ ಎಸ್ ಅಂಗಾರ್ ಅವರು ನೆರವೇರಿಸಿದ್ದಾರೆ। ಈ ವೇಳೆ ಗುತ್ತಿಗಾರು ಪಿಎಸ್ಸಿ ಬ್ಯಾಂಕ್ ಅಧ್ಯಕ್ಷ ವೆಂಕಟ ದಂಬೆಕೋಡಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ವೆಂಕಟ ಒಳಲಂಬೆ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಮುಳಿಯ ಕೇಶವ್ ಭಟ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ಎಪಿಎಂಸಿ ಸದಸ್ಯರುಗಳಾದ ಬಾಲಕೃಷ್ಣ ನಾಯ್ಕ ಹಾಗೂ ಜಯಲಕ್ಷ್ಮಿ ಚಿಕ್ಮುಳಿ, ಪ್ರಮುಖರಾದ ಅಚ್ಯುತ ಗುತ್ತಿಗಾರು, ಸವಿತಾ ಕುಳ್ಳಂಪಾಡಿ, ರಾಕೇಶ್ ಮೆಟ್ಟಿನಡ್ಕ, ವಿಜಯಕುಮಾರ್ ಚಾರ್ಮತ, ನವೀನ್ ಬಾಳುಗೋಡು, ಚಂದ್ರಶೇಖರ್ ಬಾಳುಗೋಡು, ದೇವಿಪ್ರಸಾದ್ ಚಿಕ್ಮುಳಿ, ಮೋಹನಾಂಗಿ ಉದೇರಿ ಮತ್ತಿತರರು ಭಾಗವಹಿಸಿದ್ರು।